Hello friends, Tech Tricks in Tulu channel subscribe maltijada ittene subscribe malpule boka side tojen bell button press malpule ಇನ್ನಿತ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಲೈಕ್ malpule ಶೇರ್ malpule boka ಕಮೆಂಟ್ malpule ಇನ್ನಿತ ವಿಡಿಯೋ ಏನು ಫೋಟೋ ಎಡಿಟಿಂಗ್ ಎಂಚ malpule ಪಂದು ಬರ್ಪೆ ಫಸ್ಟ್ ನಿಗಳು ಪ್ಲೇ ಸ್ಟೋರ್ ಪೋಲೆ ಐತೆ ಸ್ನ್ಯಾಪ್ಸೀಡ್ ಪಂಪಿನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತೆ ಐತೆ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬೊಕ್ಕ ಓಪನ್ ಮಾಡ್ಕೊಳ್ಳಿ. ಇಂಚೆ ಮಾಡ್ಕೊಂಡು ನೀವು ಪ್ಲಸ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಓಡಿಸಿನ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. എന്നിട്ട് ಮೂಜಿ ಒಂದು ತೋಜುಂಡು ಸ್ಟೈಲಿಶ್ ಟೂಲ್ಸ್ ಎಕ್ಸ್ಪೋರ್ಟ್ ಪಂಪಿನ ಒಂದು ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂಲು HDR ಸ್ಕೇಪ್ ಪಂಪಿನ ಕ್ಲಿಕ್ ಮಾಡ್ಕೊಳ್ಳಿ. ಇಂಥ ಫಿಲ್ಟರ್ ಸ್ಟ್ರೆಂತ್ ಫುಲ್ ಇಲ್ಲಿ ರೈಟ್ ಕೊರ್ಲೆ ಮೂಲು ಮಿತ್ತದ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೂಲು ವ್ಯೂ ಎಡಿಟ್ ಮಿತ್ ಕ್ಲಿಕ್ ಮಾಡ್ಕೊಳ್ಳಿ. ಬೊಕ್ಕ HDR ಸ್ಕೇಪ್ ಅಂತ ಕ್ಲಿಕ್ ಮಾಡ್ತಿದ್ದು ಬ್ರಷದ ಮಿತ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸೈಡ್ ತೋರಿನ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಝೀರೋ ಕೊಡು ಸೈಡ್ ಲೆಫ್ಟ್ ಸೈಡ್ ಏರೋ ಮಾರ್ಕ್ ಬಕ್ಕನಿಗಳು ಬ್ರಷ್ ಮಾಡ್ಕೊಳ್ಳಿ ಫೇಸ್ ತಮಿತ್ತು. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಪೋಲಿ ಕೂಡ ಅಂಚೆ ಮಾಡ್ಕೊಳ್ಳಿ ಸೇಮ್ HDR ಸ್ಕೇಪ್ ಕ್ಲಿಕ್ ಮಾಡ್ತಿದ್ದು ಫಿಲ್ಟರ್ ಸ್ಟ್ರೆಂತ್ ಫುಲ್ ದಿಲ್ಲಿ ರೈಟ್ ಕೊರ್ಲೆ ಇನ್ನೇನು ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತು HDR ಸ್ಕೇಪ್ ಕ್ಲಿಕ್ ಮಾಡ್ಕೊಳ್ಳಿ. ನೀನು ಕ್ಲಿಕ್ ಮಾಡ್ತಿದ್ದು ನೀನು ಝೀರೋ ದಿಗೋಡು ಮತ್ತೆ ಫೇಸ್ ಮೇಲೆ ಎಡಿಟ್ ಮಾಡ್ತು ಕೊಡೋಲ್ಲ. ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಮಾಡಿ ಕೂಡ ಸೇಮ್ ಅಂಚೆ ಮಾಡ್ಕೊಳ್ಳಿ. ಫುಲ್ ಫಿಲ್ಟರ್ ಸ್ಟ್ರೆಂತ್ ಫುಲ್ ದಿಲಿ ಮೆತ್ತದ ಇರ್ಕೊಳ್ಳಿ. ಬ್ರೈಟ್ನೆಸ್ ಲೆಫ್ಟ್ ಸೈಡ್ ಕೊನೆ ಮಂಜಿ ಪದ್ದೇರು ಮಪ್ಪಾಡು. ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ವ್ಯೂ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ HDR ಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಬ್ರಷ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಎಡಿಟ್ ಮಾಡ್ಕೊಳ್ಳಿ. ರೈಟ್ ಅಂತ ಕ್ಲಿಕ್ ಮಾಡಿ ಬ್ಯಾಕ್ ಮಾಡಿ ಪೂರ ಟೂಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಟ್ಯೂನ್ ಇಮೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀನು ಫುಲ್ ಮಿತ್ಕೊಳ್ಳಿ. ಲಾಸ್ಟ್ ಇದಿಲ್ಲ ನೀನು ಲೆಫ್ಟ್ ಸೈಡ್ ಇಂಚ್ ಮಾಡ್ಕೊಳ್ಳಿ. ಅಂಟಗತ್ತೆ ಇನ್ಸೈಡ್ ಒಂಜಿ 25 ಉಪ್ಪಡು ರೈಟ್ ಕೊರಲಿ ಒಂದು ಇಂಚೆನಿ ಕೂಡ ಹಾಕಲಿ. ವ್ಯೂ ಎಡಿಟ್ ಫುಲ್ ಟ್ಯೂನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀವಿ. ಬ್ರಷ್ ಮೇಲೆ ಕ್ಲಿಕ್ ಮಾಡ್ತೀವಿ ಕೂಡ ಸೇಮ್ ಏನು ಹೊತ್ತಲ್ಲಿ నేను ಝೀರೋ ದಿಗೋಡು ಕೂಡ ಫೇಸ್ ಕೂಡ ಎಡಿಟ್ ಮಾಡ್ತೀವಿ. ರೈಟ್ ಕೊರಲಿ ಮತ್ತೆ ಹೇರ್ ಕಲರ್ನ ಬ್ಲ್ಯಾಕ್ ಮಾಡ್ಕೊಳ್ಳಿ. ಐಕ್ ಸೆಲೆಕ್ಟಿವ್ ನೀನು ಓದ್ತೀವಿ ಒತ್ತಿ ಹೇಗಿದಿಲ್ಲ ನೀನು ಬ್ರೈಟ್ನೆಸ್ ಹೇಗಿದ್ದು ಬ್ರೈಟ್ ಮಾಡ್ಕೊಳ್ಳಿ. ಕೂಡ ಎಡಿಟ್ ಮಾಡ್ಕೊಳ್ಳಿ. ಎಡಿಟಿಂಗ್ ಮತ್ತೆ ಆಯ್ ಬೊಕ್ಕ ಎಕ್ಸ್ಪೋರ್ಟ್ ದ ಮಿತ್ ಕ್ಲಿಕ್ ಮಾಡ್ಕೊಳ್ಳಿ. ಮೂಲ ಸೇವ್ ದ ಮಿತ್ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಗ್ಯಾಲರಿಗೆ ಸೇವ್ ಆದದ್ದು